ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಕೆಜಿಎಫ್ 2 ಸಿನಿಮಾ ಇವತ್ತು ವಿಶ್ವದಾದ್ಯಂತ ರಿಲೀಸ್ ಆಗಿದೆ. ಭರ್ಜರಿ ಓಪನಿಂಗ್ ಪಡೆದುಕೊಂಡಿದೆ. ನಾನೀಗ ಊರ್ವಶಿ ಚಿತ್ರಮಂದಿರದಲ್ಲಿದ್ದೀನಿ. ಇಲ್ಲಿ ಏನು ಕೆಜಿಎಫ್ 2 ಸಿನಿಮಾದಲ್ಲಿ ಜೂನಿಯರ್ ಆರ್ಟಿಸ್ಟ್ಗಳಾಗಿ ಅಭಿನಯಿಸಿರೋ ರಾಜು ಮತ್ತೆ ಅಜಯ್ ಅವರಿದ್ದಾರೆ. ಅವ್ರನ್ನ ಮಾತಾಡ್ಸೋಣ, ಯಾವ ರೀತಿ ಎಕ್ಸ್ಪೀರಿಯನ್ಸ್ ಇತ್ತು ಅಂತ ಹೇಳ್ಬಿಟ್ಟು ಅವರು ಸಿನಿಮಾ ನೋಡೋದಕ್ಕೆ ಬಂದಿದ್ದಾರೆ. ಹಾಯ್ ಸರ್, ಕೆಜಿಎಫ್ 2 ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದೀರಾ. ಸೊ ಕನ್ನಡದ ಹೆಮ್ಮೆಯ ಸಿನಿಮಾ ಈ ಸಿನಿಮಾ. ಸೊ ಏನ್ ಹೇಳ್ತೀರಿ? ನಿಮ್ದು ನಿಜವಾಗ್ಲೂ ಅದೃಷ್ಟ ಅಂತಾನೆ ಹೇಳ್ಬೋದು. ಹೌದು ಮೇಡಮ್, ಫಸ್ಟ್ ಆಫ್ ಆಲ್ ಎಲ್ರಿಗೂ ನಮಸ್ಕಾರ. ಇಡೀ ಕರ್ನಾಟಕ ಜನತೆಗೆ ಇದು ಒಂದು ಕರ್ನಾಟಕದ ಪ್ರೈಡ್ ಅಂತ ಯಶ್ ಸರ್ ಫಸ್ಟೇ ಹೇಳಿದ್ರು. ಅದು ಇವತ್ತು ಪ್ರೂವ್ ಆಗಿದೆ. ನಾವು ಈಗ 7 ಶೋಗೆ ಹೋಗ್ತಾ ಇದ್ದೀವಿ. ಪ್ರಶಾಂತ್ ನೀಲ್ ಸರ್ಗೆ, ಹೊಂಬಾಳೆ ಫಿಲಿಮ್ಸ್ಗೆ ಹಾಗೂ ಪ್ರತಿ ಆ KGF ಟೀಮ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇನ್ ಡೀಟೇಲ್ ಆಗಿ ವರ್ಕ್ ಮಾಡಿದ್ದಾರೆ ಈ ಫಿಲಿಮ್ಗೆ. ನಾವು 3 ವರ್ಷದಿಂದ ಜೂನಿಯರ್ ಆರ್ಟಿಸ್ಟ್ ಆಗಿ ಇದು ಒಂದು ಕನ್ನಡ ಇಂಡಸ್ಟ್ರಿ ಪ್ರೈಡ್ ಫಿಲಿಮ್ಗೆ ಪಾರ್ಟ್ ಆಗಿದ್ದೀವಿ ಅನ್ನೋದಕ್ಕೆ ತುಂಬ ಖುಷಿ ಆಗ್ತಾಯಿದೆ ಮೇಡಮ್. ಇವತ್ತು ನೆಕ್ಸ್ಟ್ ಪ್ರಶಾಂತ್ ಸರ್ ಏನೇ ಫಿಲಿಮ್ ಮಾಡಲಿ ಅವ್ರು ಮುಂದೆ ಹೋಗ್ತಾ ಇದ್ದಾರೆ, ನಾವು ಹಿಂದೆ ಅವರಿಂದ ಹೋಗ್ತಾ ಇರ್ತೀವಿ ಮೇಡಮ್. ಸರ್, ಇವತ್ತು KGF 2 ಸಿನಿಮಾಗೆ ಅಂದ್ರೆ ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಹೆಚ್ಚು ಕ್ರೇಜ್ ಸಿಕ್ಕಿದೆ. ಸೊ ನೀವೆಷ್ಟು ಸಂಭ್ರಮ ಪಡ್ತಾ ಇದ್ದೀರಾ ಇವತ್ತಿನ ದಿನವನ್ನ? ಮೇಡಮ್, ಹೇಳ್ಬೇಕಂತ ಹೇಳಿದ್ರೆ ಈಗ ಮೂವಿ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ 8 ಇವಾಗ ಯಶ್ ಅವರು ನಿಮಗೆ ಗೊತ್ತಿದೆ 8 ಇಯರ್ಸ್ ಇದಕ್ಕೋಸ್ಕರ ತ್ಯಾಗ ಮಾಡಿಬಿಟ್ಟಿದ್ದಾರೆ. ಅವ್ರ ಲೈಫ್ನೇ ತ್ಯಾಗ ಮಾಡಿಬಿಟ್ಟಿದ್ದಾರೆ. ಅವ್ರ ಮುಂದೆ ಏನು ಸ್ಕ್ರಿಪ್ಟು ಒಪ್ಕೋಬೇಕು ಏನಂತ ಅವ್ರಿಗೆ ಗೊತ್ತಿಲ್ಲ. ಬಟ್ ಇದಕ್ಕೆ ಫುಲ್ ಕಂಪ್ಲೀಟ್ ಆಗಿ ತ್ಯಾಗ ಮಾಡಿಬಿಟ್ಟಿದ್ದಾರೆ. ಅವರು ಡೆಡಿಕೇಟ್ ಮಾಡಿದ್ದಾರೆ. ಮುಂದೆ ಫ್ಯೂಚರ್ ಅವ್ರಿಗೆ ಗೊತ್ತಿಲ್ಲ. ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ಲೈಕ್ ಮನುಷ್ಯ ಎಷ್ಟು ಡೆಡಿಕೇಟ್ ಆಗಿದ್ದಾರೆ. ಅಂಡ್ ಪ್ರಶಾಂತ್ ಸರ್ ಜೊತೆ ಅವ್ರ ಬಗ್ಗೆ ನಾನು ಹೇಳಲೇಬೇಕು ಮೇಡಮ್. ಅವರು ಯಾವ ರೀತಿ ಅಂದ್ರೆ ಎಷ್ಟು ಡೀಟೇಲ್ ಆಗಿ ಹೋಗ್ತಾರೆ ಅಂತ ಹೇಳಿದ್ರೆ ಅಷ್ಟು ಡೀಟೇಲ್ ಆಗಿ ಹೋಗ್ತಾರೆ. ಜಸ್ಟ್ ಒಂದು ಸಿಂಗಲ್ ಪಾಯಿಂಟ್ ಎಷ್ಟವರೆಗೂ ಕೂಡ ಬಿಡಲ್ಲ. ನಾವು ನೋಡಿದೀವಿ ಇಷ್ಟು ಲೈಕ್ ಇದರಲ್ಲಿ ತುಂಗಭದ್ರಾ ಮೈನ್ಸ್ ಅಲ್ಲಿ ಒಂದು ಶೂಟ್ ಆಗ್ತಿತ್ತು, ಕ್ಲೈಮ್ಯಾಕ್ಸ್ ಸೀನ್ ಅನ್ಸುತ್ತೆ ಮೇ ಬಿ ಅದು. ಇವ್ರಿಗೆ ಯಶ್ ಅವ್ರಿಗೂ ಕೂಡ ಬಿಡಲ್ಲ. ಅವರು ಸಿಂಗಲ್ ಹೇರ್ ಒಂದು ಈ ಕಡೆ ಬಂದ್ರೂ ಅವ್ರಿಗೆ ಮತ್ತೊಂದು ಸ್ಟಾರ್ಟ್ ಆಗಲೇಬೇಕು. ಯಶ್ ಅವ್ರಿಗೆ ಬಿಡಲ್ಲ. ಕಂಪ್ಲೀಟ್ ಸಿಂಗಲ್ ಜಸ್ಟ್ ಒಂದು 2 ಮಿನಿಟ್ಸ್ ಸೀನ್ಗೆ ಕಂಪ್ಲೀಟ್ ಡೇ ತಗೊಂಡಿದ್ದಾರೆ. ಅಷ್ಟು ವರ್ಕ್ ಮಾಡಿಸ್ತಾರೆ. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಕೆಲವೊಂದು ಡೈರೆಕ್ಟರ್ಸ್ ಇದ್ದಾರೆ, ನಾನು ಹೆಸರು ಹೇಳಕ್ಕೆ ಇಷ್ಟಪಡಲ್ಲ. ಅವರು ಲೈಕ್ ಸಿನಿಮಾ ಮಾಡ್ಕೊಂಡು ಪ್ಯಾನ್ ಇಂಡಿಯಾ ಹೋಗಿ ಮಾಡ್ತಾರೆ. ಬಟ್ ಅವ್ರು ತುಂಬಾ ಡೀಟೇಲ್ ಆಗಿ ವರ್ಕ್ ಮಾಡಬೇಕು ಮೇಡಮ್. ಇಷ್ಟು ಡೀಟೇಲ್ ಆಗಿ ವರ್ಕ್ ಮಾಡಿದ್ರೆ 100% ಕನ್ನಡ ಸಿನಿಮಾ, ಕನ್ನಡ ಇಂಡಸ್ಟ್ರಿ ಎಲ್ಲೋ ಯಾವುದೋ ಲೆವೆಲ್ಗೆ ಹೋಗ್ಬಿಡುತ್ತೆ. ಅಂಡ್ ಇನ್ನು ಹೊಂಬಾಳೆ ಪ್ರೊಡಕ್ಷನ್ ನಮಗೆಲ್ಲ ಅಸೋಸಿಯೇಟ್ ಡೈರೆಕ್ಟರ್ಸ್ ಎಲ್ಲ ತುಂಬಾ ಪರಿಚಯ ಇದ್ದಾರೆ. ಅವರೆಲ್ಲ ನಾವು ಕಾಂಟ್ಯಾಕ್ಟ್ ಅಲ್ಲಿಗೆ ಹೋದ್ಮೇಲೆ ಆಡಿಷನ್ ಆಗ್ಬಿಟ್ಟು ನಮಗೆಲ್ಲ ಕಾಲ್ ಮಾಡಿದ್ರು, ಹೋದ್ವು, ತುಂಬಾ ಪರಿಚಯ ಇದ್ರು. ಅವಾಗಿಂದ ತುಂಬಾ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಏನೇ ಇದ್ರು ಶೆಡ್ಯೂಲ್ ಇದ್ರು ನಮ್ಗೆ ಅಡ್ವಾನ್ಸ್ ಆಗಿ ಇನ್ಫಾರ್ಮ್ ಮಾಡ್ತಾರೆ, ಹೋಗ್ತಿದ್ವು. ಅಂಡ್ ಕಂಪ್ಲೀಟ್ ಆಗಿ ಸಪೋರ್ಟ್ ಮಾಡ್ತಾರೆ. ಏನೇ ಗೊತ್ತಾಗಿಲ್ಲ ಅಂದ್ರೂ ಹೇಳ್ಕೊಡ್ತಿದ್ರು. ನಮಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಅವರು. ಕಂಪ್ಲೀಟ್ ಆಗಿ ಹೊಂಬಾಳೆ ಫಿಲ್ಮ್ಸ್ ಊಟ ಮಾಡಿದ್ವಿ ಮೇಡಮ್. ಹೊಂಬಾಳೆ ಫಿಲ್ಮ್ಸ್ ನಮ್ಗೆ ಊಟ ಆಗಿದೆ ಸ್ವಲ್ಪ ದಿನ. ಪ್ರತಿಯೊಂದು ಶೆಡ್ಯೂಲಲ್ಲಿ ಕರೆದಿದ್ದಾರೆ, ಎಲ್ಲ ಕಡೆ ಹೋಗಿದ್ದೀವಿ, ಊಟ ಹಾಕಿದ್ದಾರೆ. ಅವ್ರನ್ನ ತುಂಬ ಥ್ಯಾಂಕ್ ಯು ಹೇಳಬೇಕು. ಆ್ಯಂಡ್ ಪ್ರಶಾಂತ್ ನೀಲ್ ಅವ್ರಿಗೆ ಹ್ಯಾಟ್ಸ್ ಆಫ್. ಸೀರಿಯಸ್ಲಿ ಆ ಮನುಷ್ಯಂಗೆ ನಾವು ಓಪನ್ ಆಗಿ ಬಿಟ್ಬಿಡ್ಬೇಕು ಮೇಡಮ್. ಅವ್ರನ್ನ ಟ್ಯಾಲೆಂಟ್ ಪ್ರೊಟೆಕ್ಟ್ ಮಾಡಬೇಕು. ಅವ್ರಿಗೆ ನಾವು ತುಂಬ ಸಪೋರ್ಟ್ ಮಾಡಬೇಕು. ಅವ್ರನ್ನ ಬಿಟ್ಬಿಟ್ರೆ ಅವ್ರಿಗೆ ನಾವು ಕೆಲವೊಂದು ನೋಡಿದ್ದೀನಿ, ಕೆಲವೊಂದು ಮೀಡಿಯಾದಲ್ಲಿ ಲೈಕ್ ಏನು ಮಾಡ್ತಾರೆ, ನಮ್ಮ ಕನ್ನಡ ಬಿಟ್ಟು ಹೋಗ್ತಿದ್ದಾರೆ, ಕನ್ನಡ ಇಂಡಸ್ಟ್ರಿಗೆ ಅಷ್ಟೇ ಆಗಬೇಕು, ಅವರು ಇಲ್ಲಿಗೆ ಅಷ್ಟೇ ಸೀಮಿತ ಆಗಬೇಕಂತೆಲ್ಲ ಹೇಳ್ತಾರೆ. ಬಟ್ ನಾನು ಹೇಳೋದು ಅವ್ರಿಗೆ ಬಿಟ್ಬಿಟ್ರೆ ಇನ್ ಕೇಸ್ ಏನಾದರೂ ಬೇರೆ ಜನಗಳು ಹೇಳ್ತಾರೆ ಮೇಡಮ್. ಜನಗಳು ಹೇಳ್ತಾರೆ, ಕೆಲವೊಂದು ಚಾನಲ್ಸ್ ಕೂಡ ಹೇಳುತ್ತೆ. ನಾವು ಮೀಡಿಯಾ ನಿಮ್ಗೆ ಹೇಳ್ತಾ ಇಲ್ಲ. ಅದೆಲ್ಲ ಓಕೆ. ಸೊ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ಬಿಟ್ಬಿಟ್ರೆ ನಾವು ಕಂಪ್ಲೀಟ್ ಆಗಿ ಇನ್ ಕೇಸ್ ಬೇರೆ ಪ್ಲಾನೆಟ್ ಅಲ್ಲಿ ಕೂಡ ಏನಾದ್ರು ಇದ್ದಿದ್ರೆ ಯಾರಾದ್ರು ಲೈಕ್ ಏನಾದ್ರು ಜೀವಗಳಿದ್ರೆ ಅವರು ಕೂಡ ತಿರುಗಿ ನೋಡ್ಬಿಡ್ತಾರೆ. ಆ ರೀತಿ ಕೆಲಸ ಮಾಡ್ತಾರೆ ಅವರು. ಅವ್ರಿಗೆ ಓಪನ್ ಆಗಿ ಬಿಟ್ಬಿಡ್ಬೇಕು. ಅವ್ರಿಗೆ ಫ್ರೀ ಮೈಂಡ್ ಬಿಟ್ಬಿಟ್ರೆ ಅವ್ರು ಕಂಪ್ಲೀಟ್ ಆಗಿ ಆಲ್ ಓವರ್ ವರ್ಲ್ಡ್ ಎಲ್ಲ ಕಡೆಯಿಂದನೂ ಫ್ಯೂಚರ್ ಅಲ್ಲಿ ತುಂಬಾ 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 ಹೈಪ್ ಕೊಡುವಂತ ಕೆಲಸ ಮಾಡ್ತಾರೆ. ಅವ್ರಿಗೆ ಬಿಟ್ಬಿಡ್ಬೇಕು. ಸೊ ಅಷ್ಟು ಹೇಳಕ್ ಇಷ್ಟಪಡ್ತೀನಿ ಕಂಪ್ಲೀಟ್ ಆಗಿ. ಸೊ ಫೈನಲ್ ಆಗಿ ನಾನು ಹೊಂಬಾಳೆ ಫಿಲಮ್ಸ್ಗೆ ಅಂಡ್ ಯಶ್ ಸರ್ಗೆ, ಕಂಪ್ಲೀಟ್ ಟೀಮ್ಗೆ ಸೊ ಥ್ಯಾಂಕ್ ಯು. ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಯಾಕಂದ್ರೆ ಶೂಟಿಂಗ್ ಸ್ಪಾಟ್ ಅಲ್ಲಿ ನೀವಿದ್ರಿ. ಸೊ ಇವತ್ತು ಇಡೀ ದೇಶ ಮಾತಾಡ್ತಿದೆ. ಮೇಕಿಂಗ್ ಆಗಿರ್ಬೋದು, ಸಿನಿಮಾಟೋಗ್ರಫಿ ಆಗಿರ್ಬೋದು, ಎಲ್ಲ ಹೇಗಿತ್ತು? ಇಲ್ಲ ನಮ್ಮ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಹಾರಿಬಲ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಆ ಡಸ್ಟು, ಆ ಒಂದು ಫೈರ್ ಎಲ್ಲ ಹಾಕ್ತಾ ಇದ್ರಲ್ಲ, ತುಂಬಾನೇ ಕಷ್ಟ ಆಗ್ತದೆ. ನಾವು ಜೂನಿಯರ್ ಆರ್ಟಿಸ್ಟ್ ಆಗಿ ಹಂಗಿರುವಾಗ 8 ವರ್ಷದಿಂದ ಕೂದಲು ಗಡ್ಡ ಬಿಟ್ಕೊಂಡು ಆ ವ್ಯಕ್ತಿ ಇಷ್ಟು ಕಷ್ಟಪಟ್ಟಿದ್ದಾರೆ. ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳಬೇಕು. ನಾವೇನು ಅಲ್ಲ ಮೇಡಮ್, ಅಳಿಲ್ ಸೇವೆ ಮಾಡಿರ್ಬೋದು ಅಷ್ಟೇ. ಆ ಟೀಮು, ಅಸೋಸಿಯೇಟ್ ಡೈರೆಕ್ಟರ್ಸ್ ಮೇಡಮ್ ಯಾವ ಥರ ವರ್ಕ್ ಮಾಡಿದ್ದಾರೆ ಅಂದರೆ, ಆಮೇಲೆ ಆ ಪ್ರೊಡಕ್ಷನ್ ಹೌಸು, ಊಟ ತಿಂಡಿ, ಅಕೊಮಡೇಷನ್. ಜೂನಿಯರ್ ಆರ್ಟಿಸ್ಟು ಇಲ್ಲ ಯಾವುದೋ ಒಂದು ಲಾಡ್ಜಲ್ಲಿ ಇಡ್ಬೋದಾಗಿತ್ತು. ಒಳ್ಳೆ ಹೋಟೆಲ್ಲು, ಒಳ್ಳೆ ಊಟ ಮೇಡಮ್. ನಿಜವಾಗ್ಲೂ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಮಾತ್ರ ಸೂಪರ್. ಅದೇ ಹೇಳಿದ್ನಲ್ಲ ಮೇಡಮ್, ಜೂನಿಯರ್ ಆರ್ಟಿಸ್ಟ್ ಹಿಂಗೆ ಕೂದಲು ಇಲ್ಲಾಂದರೆ ನಿಂದು ಅದರಲ್ಲಿ ಹಿಂಗಿತ್ತು ಕಣೋ, ಹಿಂಗೆ ಮಾಡ್ಕೊಳ್ಳೋ, ಈ ಲೆವೆಲ್ಗೆ ಡೆಡಿಕೇಶನ್ ಪ್ರಶಾಂತ್ ಸರ್ದು. ಆಮೇಲೆ ಪ್ರತಿಯೊಂದು ಇನ್ ಡೀಟೇಲ್. ಈಗ ನೀವೇನು ಮಾಡಿದ್ದೀರಾ, ಅಲ್ಲಿ ಹಂಗೆ ಮಾಡಿದೆ ಕಣೋ, ಹಿಂಗೆ ಮಾಡಬಾರ್ದು ಅಂತ ಹೇಳಿ, ಈಗ ಅವ್ಗೆ ಆ್ಯಕ್ಟಿಂಗ್ ಬರಲ್ಲ ಅಂದರೂ ಕೂಡ ನೀ ಮಾಡು ಅಷ್ಟೇ, ನೀನೇ ಮಾಡಬೇಕು ಅಂತ ಹೇಳ್ತಾ ಇದ್ರು. ಏನು ಹೇಳೋಕ್ಕಾಗಲ್ಲ ಮೇಡಮ್, ನಿಜವಾಗ್ಲೂ ಹೆಮ್ಮೆ ಅನ್ಸುತ್ತೆ ನನಗೆ. ನರಾಚಿ ಸೆಟ್ ಹೇಗಿತ್ತು? ಬಿಕಾಸ್ ನೀವು ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ, ಅದನ್ನ ಯಾರು ಕೂಡ ನೋಡಿಲ್ಲ. ನರಾಚಿ ಸೆಟ್ ಹೇಗಿತ್ತು ಅಂತ ಹೇಳ್ಬಿಟ್ಟು ಅದನ್ನ ಥಿಯೇಟರ್ ಅಲ್ಲಿ ಮಾತ್ರ, ಬಿಗ್ ಸ್ಕ್ರೀನ್ ಅಲ್ಲಿ ಮಾತ್ರ ನೋಡೋ ಚಾನ್ಸಸ್ ಇದೆ. ಸೊ ಹೇಗಿತ್ತು ನರಾಚಿಲಿ? ಮತ್ತೆ ಏನಾದ್ರು ಕಷ್ಟ ಆಗ್ತಿತ್ತಾ ನರಾಚಿಲಿ ಶೂಟ್ ಮಾಡೋದು ಎಲ್ಲ ಹೇಗೆ ಅಂತ?
ಮೇಡಮ್ ಆ್ಯಕ್ಚುಲಿ ಫಸ್ಟ್ ಶೆಡ್ಯೂಲ್ ಬಂದುಬಿಟ್ಟು ನರಾಚೆಲ್ಲ ಇದ್ದಿದ್ದು. ಬಟ್ ಅಂತ ಹೇಳಿದ್ರೆ ತುಂಬ ಡಸ್ಟ್ ಇತ್ತು ಮೇಡಮ್. ಬಿಸಿಲು ಅಂದರೆ ನಿಮಗೆ ಕೋಲಾರಲ್ಲಿ ಗೊತ್ತಿರುತ್ತೆ, ಸಿಕ್ಕಾಬಟ್ಟೆ ಬಿಸಿಲು ಇರ್ತಿತ್ತು, ತುಂಬ ಡಸ್ಟ್ ಇರ್ತಿತ್ತು. ಬಟ್ ಅದಕ್ಕೆಲ್ಲ ನಾವೇನು ಅಲ್ಲಿ ನಮ್ಗೆ ಅದು ಡೆಡಿಕೇಶನ್ ನಮ್ಮ ಒಳಗಡೆ ಇದ್ದಾಗ ಮೇಡಮ್ ಅದೆಲ್ಲ ಮ್ಯಾಟ್ರ್ ಆಗಲ್ಲ, ಏನೂ ಮ್ಯಾಟ್ರ್ ಆಗ್ತಿರ್ಲಿಲ್ಲ. ಕಷ್ಟಪಟ್ಟು ಮಾಡ್ತಿದ್ವು. ಆ್ಯಂಡ್ ಅಲ್ಲಿ ಎಲ್ಲ ಆರ್ಟಿಸ್ಟ್ಗಳೆಲ್ಲ ಹೊಸದಾಗಿ ನೋಡ್ತಿದ್ವು. ಅವರೆಲ್ಲ ನೋಡಿದಾಗ ನಮ್ಗಿನ್ನ ಲೈಕ್ ಒಳಗಡೆ ಒಂದು ಜೋಶ್ ಬರ್ತಾ ಇತ್ತು, ಅವ್ರನ್ನ ನೋಡ್ಕೊಂಡು ನಾವು ಆ್ಯಕ್ಟ್ ಮಾಡ್ಬೇಕಂತ ಅಂದ್ಕೊಂಡಾಗಲ್ಲ. ಸೊ ತುಂಬ ಹೆಲ್ಪ್ ಆಗ್ತಿತ್ತು ಮೇಡಮ್. ಸೊ ನಮಗೆ ಅದು ಸಿಕ್ಕಾಪಟ್ಟೆ ಅದೊಂದು ಲೈಫ್ ನಮ್ಗೆ ಎಕ್ಸ್ಪೀರಿಯನ್ಸ್ ಇದೆಲ್ಲ ಮೇಡಮ್. ಆಲ್ಮೋಸ್ಟ್ ಒಂದು ಅರೌಂಡ್ 15 to 20 days ವರ್ಕ್ ಮಾಡಿದ್ದೀನಿ. ಆ ಎಕ್ಸ್ಪೀರಿಯನ್ಸ್ ಲೈಕ್ ನಾನು ಅಷ್ಟೇ ಫೀಲ್ ಮಾಡೋಕ್ಕಾಗೋದು ಮೇಡಮ್. ನನಗೆ ಕೋವಿಡ್ ಟೈಮಲ್ಲಿ ಒಂದು ಭಯ ಇತ್ತು ಮೇಡಮ್. ಲೈಕ್ ಆಫ್ಟರ್ ಇವಾಗ ಯಾವಾಗ ಸೆಕೆಂಡ್ ಬಂತು ಅವೆಲ್ಲ ಆದಮೇಲೆ ಒಂದು ಭಯ ಇತ್ತು. ಎಲ್ಲ ಇದ್ದಕ್ಕಿದ್ದಾಗೆಲ್ಲ ಜನ ಹೋಗ್ತಿದ್ದಾರೆ, ಸುಮ್ಮನೆ ಚೆನ್ನಾಗಿದ್ದವರೆಲ್ಲ ಹೋಗ್ತಿದ್ದಾರೆ ಮೇಡಮ್. ಸೊ ಒಂದು ಭಯ ಇತ್ತು, ನಾವು ಚಾಪ್ಟರ್ 2 ನೋಡೋದಕ್ಕಿಂತ ಮುಂಚೆನಾದ್ರೂ ಹೋಗ್ಬಿಟ್ಟು ಏನೋ ಒಂದು ಭಯ ಇತ್ತು. ಸೀರಿಯಸ್ ಆಗಿ ನನಗಿತ್ತು, ನೋಡ್ಬೇಕಪ್ಪ ಹೋಗೋದಕ್ಕಿಂತ ಮುಂಚೆ ಅದೊಂದು ಮೂವಿ ನೋಡಬೇಕು ನಾನು ಅನ್ಕೊಂಡು ಲೈಕ್ ತುಂಬಿದಾಗಿದೆ. ಸೊ ಫೈನಲಿ ಇವತ್ತು ಬಂದಿದ್ದೀವಿ, ತುಂಬ ಎಕ್ಸೈಟ್ ಆಗಿದ್ದೀವಿ. ಇವಾಗ 7 AM ಶೋ ಇದೆ, ತುಂಬ ಎಕ್ಸೈಟ್ ಆಗಿದ್ದೀವಿ. ನೋಡ್ತೀವಿ ಮೇಡಮ್ ಹೇಗಿದೆ ನೋಡ್ತೀವಿ. ಇನ್ ಕೇಸ್ ನೀವು ಮತ್ತೆ ಸಿಕ್ಕರೆ ಮತ್ತೆ ಬಂದ್ಬಿಟ್ಟು ರಿವ್ಯೂ ಕೊಡ್ತೀವಿ ಮೇಡಮ್. ಸರ್, ಇವತ್ತು ಬಾಲಿವುಡ್ ಲೆಜೆಂಡ್ಸ್ ಎಲ್ಲ ಆ್ಯಡ್ ಆನ್ ಆಗಿದ್ದಾರೆ ಸಿನಿಮಾಗೆ. ಸೊ ಅವ್ರ ಜೊತೆ ಏನಾದರೂ ನೀವು ಸ್ಕ್ರೀನ್ ಶೇರ್ ಏನಾದರೂ ಮಾಡಿದ್ದೀರಾ? ಜೊತೆಗೆ ಏನು ಹೇಳ್ತೀರಿ ಅವ್ರ ಬಗ್ಗೆ? ಅಂದರೆ ಅಧೀರಾನ ಪಾತ್ರ ಇರ್ಬೋದು, ರಿಮಿಕಾ ಸೇನ್ ಪಾತ್ರ ಇರ್ಬೋದು. ಇಲ್ಲ ಮೇಡಮ್, ನಮಗೆ ಅವ್ರ ಜೊತೆ ಏನು ಸ್ಕ್ರೀನ್ ಶೇರ್ ಮಾಡೋ ಆಪರ್ಚುನಿಟಿ ಏನು ಸಿಗಲಿಲ್ಲ. ಸಂಜಯ್ ದತ್ ಸರ್ನ ನೋಡಿದ್ದೀವಿ, ರವೀನಾ ಮ್ಯಾಮ್ ಏನು ನಾವು ನೋಡೋಕ್ಕಾಗಿಲ್ಲ. ಬಟ್ ಡೆಡಿಕೇಶನ್ ಹೇಳ್ತೀನಿ ಮೇಡಮ್, ಇವತ್ತು ನಾವು ಪರಭಾಷೆಗೆ ಹೋಗಿ ಆ್ಯಕ್ಟ್ ಮಾಡೋಕ್ಕಿಂತ ಅವರೇಲಿ ಬರ್ತಾ ಇದ್ದಾರೆ. ಸೊ ಸ್ಟ್ರಾಟಜಿ ತೋರಿಸುತ್ತೆ ನಮ್ದು ಏನಿದೆ ಸ್ಟ್ರೆಂತು, ಕನ್ನಡ ಇಂಡಸ್ಟ್ರಿ ಸ್ಟ್ರೆಂತ್ ತೋರಿಸುತ್ತೆ. ನಮ್ಗೆ ಅವ್ರ ಜೊತೆ ಏನು ಸ್ಕ್ರೀನ್ ಶೇರ್ ಮಾಡೋಕ್ಕೆ ಏನು ಸಿಕ್ಕಿಲ್ಲ. ಬಟ್ ಶೂಟ್ ಮಾಡೋವಾಗ ಎಷ್ಟು ಜನ ಜೂನಿಯರ್ ಆರ್ಟಿಸ್ಟ್ಗಳು ಇರ್ತಾ ಇದ್ರು ಮೇಡಮ್? ಮ್ಯಾಕ್ಸಿಮಮ್ ಡೈಲಿ ಅಂದರೂ 500 ಮೆಂಬರ್ಸ್ ಇರುತ್ತೆ ಮೇಡಮ್. ಡೈಲಿ 500 ಮೆಂಬರ್ಸ್ ಮ್ಯಾಕ್ಸಿಮಮ್ ಟು. ಅದರಲ್ಲೂ ಬಳ್ಳಾರಿ ಜಿಂದಲ್ ಫ್ಯಾಕ್ಟ್ರಿಯಲ್ಲಿ ಹೋದ್ರೆ 1000-2000ವರೆಗೂ ಹೋಗಿದೆ. ನೀವು ನೋಡಿರೋ ಮೈನಿಂಗ್ ಸೆಟ್ಟು ಅದೆಲ್ಲ ಇರೋದು, ಅವರು ಕೂಲಿ ಕಾರ್ಮಿಕ ಅವರೆಲ್ಲ ಸೇರಿ 2000ವರೆಗೂ ಹೋಗಿದೆ ಮೇಡಮ್. ನಿಜವಾಗ್ಲೂ ಪ್ರತಿಯೊಬ್ಬರೂ ಡೆಡಿಕೇಶನ್ ಕೊಟ್ಟೇ ವರ್ಕ್ ಮಾಡಿರೋದು. ಅದು ನೀವು ಸ್ಕ್ರೀನ್ ಮೇಲೆ ವಿಟ್ನೆಸ್ ಮಾಡ್ತೀರಾ. ಇಡೀ ವರ್ಲ್ಡೇ ವಿಟ್ನೆಸ್ ಮಾಡಿದೆ. ಇನ್ನೇನು 7 ನಿಮಿಷವಾಗಿ ನಾವು ವಿಟ್ನೆಸ್ ಮಾಡ್ತೀವಿ ಮೇಡಮ್. ಸರ್, ಪ್ರಶಾಂತ್ ನೀಲ್ ಅವರ ಕಲ್ಪನೆಗೆ ರಾಕಿ ಬಾಯ್ ಅವರು ಜೀವ ತುಂಬಿದ್ದಾರೆ. ಸೊ ರಾಕಿ ಬಾಯ್ ಅವ್ರ ಬಗ್ಗೆ ಏನು ಹೇಳ್ತೀರಿ? ಅವರ ಒಂದು ಡೆಡಿಕೇಶನ್, ಕಮಿಟ್ಮೆಂಟ್. ಮೇಡಮ್, ರಾಕಿ ಬಾಯ್ ಅವರು ನಮಗೆ ಇವಾಗ ನಮ್ಮ ಇಂಡಸ್ಟ್ರಿಗೆ ಬಂದ್ಬಿಟ್ಟು ಲೈಕ್ ತುಂಬ ವರ್ಷ ಕಮ್ಮಿ ಇದೆ, ತುಂಬ ವರ್ಷ ಇದೆ. ಅವ್ರು ಮುಂಚೆ ಅಟ್ಲೀಸ್ಟ್ ಒಂದು 20 years ಬ್ಯಾಕ್ ಬಂದಿದ್ದಿದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿ ಮೇಡಮ್ ಎಲ್ಲೋ ಇರ್ತಿತ್ತು. ರಾಕಿ ಬಾಯ್ ಥರ ಎಲ್ಲ ಕೆಲಸ ಮಾಡಬೇಕು ಅಂತ ಹೇಳ್ತೀನಿ ಮೇಡಮ್. ಎಲ್ಲ ಹೀರೋಗಳು ತುಂಬ ಕಷ್ಟಪಡಬೇಕು, ತುಂಬ ಕೆಲಸ ಮಾಡಬೇಕು. ಅದನ್ನು ನಾನು ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಅವ್ರು ಅಷ್ಟು ಕಷ್ಟ ಮಾಡಿದ್ರೆ, ಅಷ್ಟು ಡೆಡಿಕೇಶನ್ ಮಾಡಿದ್ರೆ 100% ಎಲ್ಲರೂ ಆ ಟಾಪಿಗೆ ಬರ್ತಾರೆ ಮೇಡಮ್. ಸೊ ಅವ್ರಿಗೆ ಲೈಕ್ ಈಸ್ ಅ ಮ್ಯಾನ್. ಲೈಕ್ ಏನು ಹೇಳೋದು ಮೇಡಮ್, ಅವ್ರ ಬಗ್ಗೆ ಏನು ನಾವು ಅವ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡವರೇ ಅಂತ ಸೀರಿಯಸ್ಲಿ ನಾವಲ್ಲ. ಬಟ್ ಅವ್ರನ್ನ ಹತ್ತಿರದಿಂದ ನಿಂತ್ಕೊಂಡು ನೋಡಿದ್ದೀವಿ, ಪಕ್ಕದಲ್ಲಿ ನಿಂತ್ಕೊಂಡು ನೋಡಿದ್ದೀವಿ. ಲೈಕ್ ಇಟ್ಸ್ ಎ ಸೂಪರ್ ಮ್ಯಾನ್. ಸರ್, ಇವತ್ತು ಕನ್ನಡಿಗರು ಅಷ್ಟೇ ಅಲ್ಲ, ಬೇರೆಯವರು ಕೂಡ ಹಬ್ಬದ ರೀತಿ ಇವತ್ತು KGF 2ನ ಸ್ವಾಗತ ಮಾಡ್ತಿದ್ದಾರೆ, ಸಂಭ್ರಮಿಸ್ತಿದ್ದಾರೆ. ಸೊ ನಿಮ್ಗೆ ಎಷ್ಟು ಖುಷಿ ಆಗ್ತಿದೆ? ನೀವು ಒಂದು ರೀತಿ ಹಬ್ಬದ ರೀತಿ ಫೀಲ್ ಆಗ್ತಾ ಇದ್ದೀರಾ ಹೇಗೆ ಅಂತ? ಮೇಡಮ್, ಯಾವ ಹಬ್ಬ ಬಂದಿದೆ ಏನೋ ಬಿಟ್ಟಿದೆ, KGF ಹಬ್ಬ ಅಂತೂ ಇಡೀ ವರ್ಲ್ಡ್ ವೈಡ್ ಬಂದಿದೆ. ಇದು ಮಾತ್ರ ಹೇಳ್ತೀನಿ ನಾನು. ನಮ್ಮ ತಾಯಿ ಅವ್ರು ಎಷ್ಟು ಖುಷಿಯಾಗಿದ್ದಾರೆ ಅಂದರೆ, ನೀವು ಕಾಣಿಸ್ಕೋತೀವೋ ಬಿಡ್ತೀಯೋ ಅದರಲ್ಲಿ ಇದೆಯಾ ತಾನೇ, ಸಾಕು ಬಿಡಪ್ಪ. ಯಶವ್ರು ತುಂಬಾ ಹ್ಯಾಟ್ಸ್ ಆಫ್ ಮೇಡಮ್. ಅವ್ರಿಗೆ ಪಕ್ಕದಲ್ಲಿ ನಿಂತಿದ್ರೆ ಅವ್ರೇನು ಕೇರ್ ಮಾಡದೇ ಇರ್ಬೋದಾಗಿತ್ತು. ಬಟ್ ಹಿಂಗೆ ಮಾಡು ಚಿನ್ನ, ಹಿಂಗೆ ಮಾಡಿದ್ರೆ ನೀನು ಮುಂದೆ ಬರ್ತೀಯ ಅಂತ ನನಗೂ ಹೇಳಿದ್ದಾರೆ. ಎಲ್ಲ ಜೂನಿಯರ್ ಆರ್ಟಿಸ್ಟ್ ಅದನ್ನ ಹತ್ರದಿಂದ ನೋಡಿದ್ದಾರೆ. ನಮಗೆ ನಿಜವಾಗ್ಲೂ ಹಬ್ಬನೇ ಮೇಡಮ್. ಥ್ಯಾಂಕ್ ಯು. ನೋಡಿದ್ರಲ್ಲ, ಇದಿಷ್ಟು ರಾಜು ಮತ್ತೆ ಅಜಯ್ ಜೂನಿಯರ್ ಆರ್ಟಿಸ್ಟ್ಗಳು ಏನಿದ್ದಾರೆ KGF 2 ಸಿನಿಮಾದ ಅವರ ಮಾತಾಗಿತ್ತು. ಏನು ಪ್ರಶಾಂತ್ ನೀಲ್ ಅವರ ಡೆಡಿಕೇಶನ್ ಬಗ್ಗೆ ಸಲಾಮ್ ಹೇಳ್ತಿದ್ದಾರೆ. ಜೊತೆಗೆ ಸಿನಿಮಾ ಅಲ್ಟಿಮೇಟ್ ಅನ್ನೋ ಒಂದು ಮಾತನ್ನ, ಇದು ಕನ್ನಡಿಗರ ಹೆಮ್ಮೆ ಅನ್ನೋ ಒಂದು ಮಾತನ್ನ ಇವರು ಹೇಳ್ತಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಮಹೇಂದ್ರ ಜೊತೆ ಮಂಗಳ, TV9 ಬೆಂಗಳೂರು.